ಪುತ್ತೂರಿನ ಮಾಯಿತಿ ದೇವ್ಸ್ ಚರ್ಚ್ ವಠಾರದಲ್ಲಿ ಸಂಜೆಯ ವೇಳೆಗೆ ಗೇಟ್ಗೆ ಬೀಗ ಹಾಕಿದ ಪರಿಣಾಮ ಕೆಲ ವಾಹನಗಳು ವಠಾರದಿಂದ ಹೊರ ತೆಗೆಯಲಾಗದೆ ಬಾಕಿಯಾಗಿದ್ದು, ವಾಹನ ಮಾಲಕರು ಚರ್ಚ್ ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶಗೊಂಡ ಘಟನೆ ನಡೆದಿದೆ. ಕೆಲ ಕ್ರಿಶ್ಚಿಯನ್ ಸಮುದಾಯದ ಪ್ರಮುಖರು ಪ್ರತಿದಿನ ಸಂಜೆ ಮಾಯಿದೆ ದೇವ್ಸ್ ಚರ್ಚಿನ ವಠಾರದಲ್ಲಿ ಇರುತ್ತಿದ್ದರು. ಏಪ್ರಿಲ್ 13ರಂದು ಸಂಜೆ ಗಂಟೆ 7ಕ್ಕೆ ವಠಾರದ ಮುಖ್ಯ ದ್ವಾರದ ಗೇಟ್ಗೆ ಚರ್ಚಿನ ಧರ್ಮಗುರು ಲಾರೆನ್ಸ್ ಮಸ್ಕರೇನಿಸ್ ಅವರ ಸೂಚನೆಯಂತೆ ಭದ್ರತಾ ಸಿಬ್ಬಂದಿಗಳು ಬೀಗ ಹಾಕಿದ್ರು. ಈ ವೇಳೆ ವಠಾರದೊಳಗಿನ ಪ್ರಮುಖರ ವಾಹನಗಳು ಬಾಕಿಯಾಗಿದ್ದು, ಅವರು ಹೊರಬರಲು ಭದ್ರತಾ ಸಿಬ್ಬಂದಿಯಿಂದ ಗೇಟ್ ತೆರೆಯುವಂತೆ ತಿಳಿಸಿದ್ರು. ಈ ವೇಳೆ ಭದ್ರತಾ ಸಿಬ್ಬಂದಿ 7 ಗಂಟೆಗೆ ಬೀಗ ಹಾಕಲು ಚರ್ಚಿನ ಧರ್ಮಗುರುಗಳು ತಿಳಿಸಿದ್ದಾರೆ ಎಂದು ಹೇಳಿದ್ದಾರೆ. ಅದರಂತೆ ಬೀಗ ಹಾಕಿದ್ದೇವೆ, ತೆರೆಯಲು ಧರ್ಮಗುರುಗಳಲ್ಲಿ ಮಾತನಾಡುವಂತೆ ತಿಳಿಸಿದ್ರು. ಆದರೆ ಪ್ರಮುಖರು ಧರ್ಮಗುರುಗಳಲ್ಲಿ ನಾವು ಮಾತನಾಡಲು ಹೋಗುವುದಿಲ್ಲ ಎಂದಾಗ ಗೊಂದಲದ ವಾತಾವರಣ ನಡೆಯಿತು. ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಮಾತುಕತೆ ನಡೆಸಿದ್ರು. ಆದರೂ ಗೇಟ್ ತೆರವು ಹಾಕಿರಲಿಲ್ಲ. ಕ್ರಿಶ್ಚಿಯನ್ ಯೂನಿಯನ್ ಅಧ್ಯಕ್ಷ ಮೌರಿಸ್ ಮಸ್ಕರೇನಸ್, ವಿನ್ಸೆಂಟ್ ತಾವ್ರೋ, ಅರುಣ್ ಪಿಂಟೋ ಸಹಿತ ಚರ್ಚ್ ಅಧೀನದ ಕಟ್ಟಡದಲ್ಲಿರುವ ಬಾಡಿಗೆದಾರರಿಬ್ಬರ ವಾಹನಗಳು ಚರ್ಚ್ ವಠಾರದಲ್ಲಿ ಬಾಕಿಯಾಗಿತ್ತು. ಏನು ಪ್ರಾಬ್ಲಮ್? ನಾವು ಇಲ್ಲಿ ಈ ಚರ್ಚ್ಗೆ ಸಂಬಂಧಪಟ್ಟ ಸದಸ್ಯರು, ಭಕ್ತಾದಿಗಳು ನಾವು ಯಾವಾಗಲೂ ಈ ಚರ್ಚ್ ಕಾಂಪೌಂಡಿಗೆ ಬರ್ತೇವೆ. ಬೆಳಿಗ್ಗೆ ಸಹ ಬರ್ತೇವೆ, ಸಾಯಂಕಾಲನೂ ಬರ್ತೇವೆ. ಬಂದು ಇಲ್ಲಿ ನಮ್ಮ ಏನಾದರೂ ಯಾರನ್ನಾದರೂ ಮೀಟ್ ಆಗಲಿಕ್ಕಿದ್ರೆ ಅಥವಾ ಹೊರಗಿನಿಂದ ಯಾರಾದರೂ ಬಂದು ನಮ್ಮನ್ನು ಕಾಣೋದಿದ್ದರೆ, ಇದಕ್ಕೆ ನೀವೆಲ್ಲಿದ್ದೀರಿ ಅಂತ ಕೇಳಿದರೆ ನಾವು ಹೇಳ್ತೇವೆ ಚರ್ಚ್ ಗ್ರೌಂಡಲ್ಲಿದ್ದೇವೆ. ಅಲ್ಲಿ ಬರ್ತಾರೆ, ಬಂದು ನಮ್ಮ ಹತ್ರ ಮಾತಾಡ್ತೇವೆ. ನಾವು ಸಹ ಇಲ್ಲಿ ಪಟ್ಟಂಗ ಎಲ್ಲ ಹೊಡೆದು ನಮ್ಮಷ್ಟಾಗಿ ಒಂದು 7:30 ಆಗುವಾಗ ನಾವು ಹೋಗ್ತೇವೆ. 7:30, 7:45 ನಾವು ಹೋಗ್ತೇವೆ. ಮೊನ್ನೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಚರ್ಚ್ ವಠಾರದಲ್ಲಿ ಸೈಂಟ್ ವಿಕ್ಟರ್ಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ SSLC ಮಕ್ಕಳ ಪರೀಕ್ಷೆ ಇತ್ತು. ಈ SSLC ಪರೀಕ್ಷೆಗೆ ಇವರೆಲ್ಲ ಬಂದಿದ್ದರು, ಯಾರು ಸ್ಟೂಡೆಂಟ್ಗಳೆಲ್ಲ ಬಂದಿದ್ದರು. ಆ ಸಂದರ್ಭದಲ್ಲಿ ಇಲ್ಲಿಯ ಚರ್ಚಿನ ಫಾದರ್ ಲಾರೆನ್ಸ್ ಮಸ್ಕರೇನಸ್ ಯಾವುದೇ ಒಂದು ಪೂರ್ವ ಸೂಚನೆ ಇಲ್ಲದೆ, ಯಾರಿಗೂ ತಿಳಿಸದೆ, ಯಾವ ಸಮಿತಿಯಲ್ಲಿ ಒಂದು ಮೀಟಿಂಗ್ ಅಥವಾ ಏನು ಮಾಡದೆ ಚರ್ಚಿನ ಗ್ರೌಂಡಲ್ಲಿ ಶೂಟಿಂಗಿಗೆ ಅನುಮತಿ ಕೊಟ್ಟಿದೆ. ಒಂದು ಚಿತ್ರತಂಡದವರಿಗೆ ಲವ್ ಟು ಲಸ್ಸಿ ಅಂತ ಚಿತ್ರದ ಹೆಸರು. ಇಲ್ಲೆಲ್ಲ ಡೆಕೋರೇಷನ್ ಎಲ್ಲ ಆಗಿದೆ. ಇದನ್ನು ಮನಗಂಡಂಥ ಯಾರು ಈ ಮಕ್ಕಳ ಪೇರೆಂಟ್ಸ್ ಅವರು BO ಅವರಿಗೆ ಮತ್ತು DDP ಅವರಿಗೆ ಫೋನ್ ಮಾಡಿದ್ದಾರೆ ಅಂತ ನನಗೆ ಸುದ್ದಿ. ಆ ಕೂಡಲೇ BO ಅವರೆಲ್ಲ ಬಂದು ಶೂಟಿಂಗನ್ನು ನಿಲ್ಲಿಸಿದ್ದಾರೆ. ಈ ಫಾದರ್ ಲಾರೆನ್ಸ್ ಏನು ಹೇಳೋದು ಅಂತ ಹೇಳಿದರೆ, ಇದನ್ನು ನಾವು ಮಾಡಿಸಿದ್ದು ಅಂತ. ತಪ್ಪು ಯಾರ್ದು ಇಲ್ಲಿ? ತಪ್ಪು ಒಂದು SSLC ಎಕ್ಸಾಮ್ ನಡೆಯುವಂಥ ಸೆಂಟರಲ್ಲಿ ಶೂಟಿಂಗಿಗೆ ಅನುಮತಿ ಕೊಟ್ಟವನದು ತಪ್ಪ, ಅಲ್ಲ ಪೇರೆಂಟ್ಗಳು ಫೋನ್ ಮಾಡಿದ್ದು ತಪ್ಪ? ಅದಕ್ಕೋಸ್ಕರ ರಿವೆಂಜ್ ತೆಗಿಲಿಕ್ಕೆ ಈ ರೀತಿ ಇವಳು ಬೀಗ ಹಾಕಿ ಹೊರಗೆ ಹೋಗೋದಾಗೆ ತಡೆಯುವುದು, ತನ್ನ ಸಮಿತಿಯ ಸದಸ್ಯರು ಅಂತೇಳಿ ಅಲ್ಲಿ ಕರೆಯುವುದು. ಕರೆದದರಲ್ಲಿ ಸಮಿತಿ ಸದಸ್ಯರು ಒಬ್ಬರು ಇಲ್ಲ, ಎಲ್ಲ ಹಳೆ ಮಂಡೆಗಳೆಲ್ಲ ಇದ್ದಾರೆ ಅಲ್ಲಿ ಒಳಗೆ. ನಾನು ನೋಡಿದೆ. ಇವ್ರದ್ದು ಈ ರೀತಿಯ ದಬ್ಬಾಳಿಕೆ ಇಲ್ಲಿ. ಇವರು ಲಾರೆನ್ಸ್ ಮಸ್ಕರೇನಸ್ ಹೋದಲ್ಲೆಲ್ಲ ಇದೇ ರೀತಿ ಮಾಡಿಕೊಂಡು ಬಂದದ್ದು. ಇದೇ ರೀತಿ ಎಲ್ಲಿ ಮಡಂತ್ಯರಲ್ಲಿ ಸಹ ಟೀಮ್ ಮಾಡಿದ್ದೀವ, ಸರಪಾಡಿಯಲ್ಲಿ ಅಲ್ಲಿಪಾದೆಯಲ್ಲಿ ಅಲ್ಲಿ ಸಹ ಇದೆ ಟೀಮು. ಏನು ಅಂತ ನೆನೆಸಿದ್ದು ಇವರು? ನಾವೇನು ಜಗ್ಗಿ ನಡೀತೇವೆ. ಯಾಕೆ ಅಂತ ಹೇಳಿದರೆ, ಅನ್ಯಮತೀಯರಿಗೆ ನಮ್ಮ ಧರ್ಮದ ದೌರ್ಬಲ್ಯ ಕಾಣಬಾರ್ದು ಅಂತೇಳಿ ಸಹಿಸಿಕೊಂಡು ಸುಮ್ಮನೆ ಇದ್ದೇವೆ ನಾವು. ಈಗ ನಾನು ಬಿಷಪ್ರಿಗೆ ಫೋನ್ ಮಾಡಿದೆ. ಬಿಷಪ್ರು ಅವರಿಗೆ ಹೇಳಿದ್ದಾರೆ, ಗೇಟ್ ತೆಗಿಲಿಕ್ಕೆ ಹೇಳಿದ್ದಾರೆ. ಇನ್ಸ್ಪೆಕ್ಟ್ರಿಗೆ ಯಾರು ಫೋನ್ ಮಾಡಿದ್ದಾರೆ, ಅವರು ಹೇಳಿದ್ದಾರೆ. ಇನ್ಸ್ಪೆಕ್ಟ್ರು ಪೊಲೀಸರಿಗೆ ಇವರಿಗೆ ಚರ್ಚ್ ಫಾದರಿಗೆ ಫೋನ್ ಮಾಡಿ ತಿಳಿಸಿದ್ದಾರೆ. ಆದರೂ ಗೇಟ್ ತೆಗೆಯೋದಿಲ್ಲ. ಯಾಕೆ ಇದು? ಇಂಥ ರೂಲ್ ಎಲ್ಲಿಯಾದರೂ ಉಂಟಾ? ಪೊಲೀಸರು ಬಂದು ರಿಕ್ವೆಸ್ಟ್ ಮಾಡಿದರು ಗೇಟ್ ತೆಗೀರಿ ಅಂತ ಹೇಳಿದರೆ, ಅವರು ಬಂದು ಅಲ್ಲಿ ಅವನ ಹತ್ರ ಹೋಗಿ ಮಾತಾಡಬೇಕು. ಎಂಥದನ್ನು ಮಾತಾಡೋದು ನಾವು? ನಮ್ಮ ಚರ್ಚ್ ವಠಾರದಲ್ಲಿರುವ ಶಾಲೆಯಲ್ಲಿ ಸುಮಾರು 2,000 ವಿದ್ಯಾರ್ಥಿಗಳಿದ್ದಾರೆ. ಚರ್ಚ್ ಅಧೀನದಲ್ಲಿ ಸುಮಾರು 700 ಕುಟುಂಬಗಳಿವೆ. ಈ ವಠಾರವನ್ನು ಶಿಸ್ತಿನಿಂದ ನಡೆಸಬೇಕು, ಎಲ್ಲರೂ ಈ ನಿಯಮ ಪಾಲಿಸಬೇಕೆಂಬ ನಿರ್ಣಯವನ್ನ ಚರ್ಚ್ ಪಾಲನಾ ಸಮಿತಿಯ ಆಡಳಿತ ಮಂಡಳಿ ಸಭೆಯಲ್ಲಿ ಮಾಡಿದೆ. ಹಾಗಾಗಿ ಚರ್ಚಿನ ಮುಖ್ಯ ಗೇಟನ್ನು ಸಂಜೆ 7 ಗಂಟೆಗೆ ಬೀಗ ಹಾಕಿ ಬಂದ್ ಮಾಡಲಾಗಿತ್ತು. ಮಾಯಿದೆ ದೇವ್ಸ್ ಚರ್ಚ್ ಪುತ್ತೂರು, ಇಲ್ಲಿ ನಮ್ಮ ಚರ್ಚು ಹಾಗೂ 3 ಶಾಲೆಗಳ ವಠಾರ ಇದ್ದು ಸುಮಾರು 2,000 ವಿದ್ಯಾರ್ಥಿಗಳು ಇಲ್ಲಿ ಕಲಿತಾ ಇದ್ದಾರೆ.
ಮಾತ್ರ ಅಲ್ಲ, ನಮ್ಮ ಚರ್ಚ್ ಅಧೀನಕ್ಕೆ ಸುಮಾರು 700 ಕ್ರೈಸ್ತ ಕುಟುಂಬಗಳಿವೆ. ಈ ಚರ್ಚ್ ವಟಾರ ಹಾಗೂ ಶಾಲೆಯ ವಟಾರವನ್ನು ನಾವು ಅದನ್ನ ಶಿಸ್ತಿನಿಂದ ಮುನ್ನಡೆಸಬೇಕು. ಇಲ್ಲಿ ಎಲ್ಲರೂ ಈ ನಿಯಮಗಳನ್ನು ಪಾಲಿಸಬೇಕು ಅಂತ ಹೇಳುವ ಈ ಒಂದು ನಿರ್ಣಯವನ್ನ ನಮ್ಮ ಚರ್ಚ್ ಪಾಲನಾ ಸಮಿತಿಯ ಆಡಳಿತ ಮಂಡಳಿಯ ಆ ಮೀಟಿಂಗ್ ಅಲ್ಲಿ ನಿರ್ಣಯವನ್ನು ಮಾಡಿತ್ತು. ಅದಕ್ಕಾಗಿ ಇನ್ನು ಮುಂದೆ ಚರ್ಚಿನ ಮುಖ್ಯ ಗೇಟ್ ಅನ್ನ ಸಂಜೆ 7 ಗಂಟೆಗೆ ಅದಕ್ಕೆ ಬೀಗ ಹಾಕಿ ಅದನ್ನು ಬಂದ್ ಮಾಡುವಂಥದ್ದು. ಅದರ ನಿರ್ಣಯದಂತೆ ನಮ್ಮ ಚರ್ಚಿನಲ್ಲಿ ಎಲ್ಲಾ ಪೂಜೆಗಳಲ್ಲಿ ಕೂಡ ಈ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ತಿಳುವಳಿಕೆಯನ್ನ ಕೂಡ ಜನರಿಗೆ ನಾವು ಕೊಟ್ಟಿರುತ್ತೇವೆ. ಹಾಗೆಯೇ ಈ ದಿನ ಸಂಜೆ 7 ಗಂಟೆ ಆಗುವಾಗ ಒಳಗಿದ್ದವರಿಗೆ, ವಾಹನ ಇಟ್ಟವರಿಗೆ, ಅಲ್ಲಿ ನಿಂತವರಿಗೆ ಎಲ್ಲರಿಗೆ ಆ ಬಗ್ಗೆ ಪ್ರಕಟಣೆ ಕೊಟ್ಟು ತಿಳುವಳಿಕೆಯನ್ನು ಕೊಟ್ಟು ಹೆಚ್ಚಿನವರು ಹೊರಗಡೆ ಹೋಗಿರ್ತಾರೆ. ಆದ್ರೆ ಕೆಲವರು ಸೆಕ್ಯೂರಿಟಿಯವರು ಎಲ್ಲರೂ ಹೇಳಿದ ನಂತರ ಕೂಡ ನಾವು ಹೋಗೋದಿಲ್ಲ, ಹೋಗದಿದ್ರೆ ಏನು ಮಾಡ್ತೀರಿ ಅಂತ ಒಂದು ರೀತಿಯ ದುರಾಂಕಾರ ಹಠವನ್ನ ವ್ಯಕ್ತಪಡಿಸಿ ಒಳಗೆ ನಿಂತಿರುತ್ತಾರೆ. ಆಡಳಿತ ಮಂಡಳಿಯ ನಿರ್ಧಾರದಂತೆ ನಮ್ಮ ಸಮಿತಿಯವರು ಗೇಟನ್ನು ಮುಚ್ಚಿರುತ್ತಾರೆ. ಈ ಹಿಂದೆ ಕೂಡ ಈ ಚರ್ಚಿನ ವಟಾರದಲ್ಲಿ ತಡರಾತ್ರಿಯವರೆಗೆ ಸಂಬಂಧ ಇಲ್ಲದವರು, ಈ ಚರ್ಚಿಗೆ ಬರದವರು, ಅಪರಿಚಿತರು ಇಲ್ಲಿ ಬಂದು ಶಾಂತಿ ಭಂಗವನ್ನು ಮಾಡ್ತಾ ಇದ್ರು. ಅದಕ್ಕಾಗಿ ಈಗಾಗಲೇ ಹಿಂದೆ ಕೂಡ ನಾವು ಕೆಲವು ಜಾಗಗಳಲ್ಲಿ ಎಲ್ಲ ಮೆಶ್ ಹಾಕಿ ಬೇಗ ಹಾಕಿ ಬಂದೋಬಸ್ತನ್ನು ನಾವು ಮಾಡಿರುತ್ತೇವೆ. ಈಗ ಕೂಡ ಈ ಚರ್ಚ್ ವಟಾರದಲ್ಲಿ ಇಲ್ಲಿ ಹೆಣ್ಮಕ್ಕಳ ಹೈಸ್ಕೂಲ್ ಇದೆ, ಇಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಬೆಳಿಗ್ಗೆ ಸಂಜೆ ಎಲ್ಲರೂ ಇಲ್ಲಿ ಕೆಲವರು ಇಲ್ಲಿ ಜೊತೆ ಸೇರಿ ತುಂಬಾ ಹೊತ್ತಿನ ತನಕ ಇಲ್ಲಿ ಮಾತಾಡೋದು ಹಾಗೂ ಅನಗತ್ಯ ವಿಷಯಗಳಲ್ಲಿ ಅವರ ಇದರಲ್ಲಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಇದು ಸಮಂಜಸವಲ್ಲ. ಇದು ಚರ್ಚ್ ವಟಾರ, ಇದೊಂದು ದೇವಸ್ಥಾನ ಇದ್ದಂತೆ, ಒಂದು ಮಸೀದಿಯ ವಟಾರ ಇರುವಂತೆ ಇಲ್ಲಿ ಇಂಥ ಚಟುವಟಿಕೆಗಳು ಮಾಡಬಾರದು ಅಂತ ಹೇಳಿ ನಮ್ಮ ಜನರ ಅಭಿಪ್ರಾಯವೇ ನಮ್ಮ ಪಾಲನಾ ಮಂಡಳಿಯಲ್ಲಿ ಅದು ನಿರ್ಣಯವಾಗಿದೆ. ಅದರಿಂದ ಆ ನಿರ್ಣಯಕ್ಕೆ ಎಲ್ಲರೂ ಬದ್ಧರಾಗಬೇಕು. ಇದು ನಮ್ಮ ಚರ್ಚಿನ ವಿಷಯ ಹಾಗೂ ಇದರ ನಿರ್ಣಯ, ಅದಕ್ಕೆ ಎಲ್ಲರೂ ಬದ್ಧರಾಗಿರ್ಬೇಕು. ಇಲ್ಲದೆ ನಾವು ಶಿಸ್ತು ಕ್ರಮವನ್ನು ಕೈಗೊಳ್ಳುವ ಹಕ್ಕು ನಮಗೆ ಇದೆ. ಅದರಿಂದ ಇವತ್ತಿನ ಈ ಘಟನೆ ಏನಂದ್ರೆ, ಎಲ್ಲ ತಿಳುವಳಿಕೆ ಇದ್ದೂ ಕೂಡ ಅದು ಹಠ ಸಾಧನೆ ಮಾಡಿ ದುರಂಕಾರವನ್ನು ತೋರಿಸಿದ ಒಂದು ಘಟನೆ ನಡೆದಿದೆ. ಅದರಿಂದ ಈ ಸ್ಪಷ್ಟನೆಯನ್ನ ಇಲ್ಲಿ ನಾನು ನೀಡಿರುತ್ತೇನೆ. ಸಾರ್ವಜನಿಕರ ಗಮನಕ್ಕೆ ಇದು ಒಂದು ಸೂಚನೆಯನ್ನ ನಮ್ಮ ಪುತ್ತೂರು ಚರ್ಚಿನ ಪರವಾಗಿ ಆಡಳಿತ ಮಂಡಳಿಯ ನಿರ್ಣಯದ ಪ್ರಕಾರ ಇಲ್ಲಿ ನಾನು ಹೇಳ್ತಾ ಇರುವುದೇನೆಂದ್ರೆ, ನಮ್ಮ ಚರ್ಚ್ ಹಾಗೂ ಶಾಲಾ ವಟಾರವನ್ನ ನಾವು ಸುರಕ್ಷತೆಯ ದೃಷ್ಟಿಯಿಂದ, ಮಕ್ಕಳ ಹಿತದೃಷ್ಟಿಯಿಂದ ಹಾಗೂ ಚರ್ಚು ಹಾಗೂ ಅದರ ಎಲ್ಲ ಕಾರ್ಯಚಟುವಟಿಕೆಗಳ ಅವುಗಳ ಶಿಸ್ತನ್ನು ಪಾಲಿಸುವ ನಿಮಿತ್ತ ಈ ನಮ್ಮ ಚರ್ಚ್ ವಟಾರ ಇಲ್ಲಿ ಹೊರಗಡೆಯವರು ಅಥವಾ ಬೇರೆಯವರು ಅನುಮತಿ ಇಲ್ಲದೆ ಯಾವುದೇ ವಾಹನಗಳನ್ನು ಪಾರ್ಕಿಂಗ್ ಮಾಡುವಂತಿಲ್ಲ. ಹಾಗೆಯೇ ಸಂಜೆ 7 ಗಂಟೆಗೆ ಚರ್ಚಿನ ಮುಖ್ಯ ಗೇಟ್ ಅನ್ನ ಮುಚ್ಚಲಾಗುವುದು ನಮ್ಮ ನಿರ್ಣಯದ ಪ್ರಕಾರ. ಅದಕ್ಕಾಗಿ ಅದರ ನಂತರ ಅಲ್ಲಿ ವಾಹನಗಳು ಇದ್ರೆ ಅದನ್ನು ತೆಗಿಲಿಕ್ಕೆ ಅವಕಾಶ ಇಲ್ಲ. ಅದಕ್ಕಾಗಿ ಎಲ್ಲರೂ ಈ ನಿಯಮವನ್ನು ಪಾಲಿಸಬೇಕು. ನಿಮ್ಮ ವಾಹನಗಳನ್ನ ಒಳಗಿದ್ದದನ್ನ 7 ಗಂಟೆ ಒಳಗೆ ನೀವು ತೆಗಿಬೇಕು. ಹಾಗೂ ನಮ್ಮ ಚರ್ಚ್ ಹಾಗೂ ಶಾಲೆಯ ಶಿಸ್ತನ್ನು ಪಾಲಿಸಲು ಎಲ್ಲರೂ ಸಹಕರಿಸಬೇಕು ಅಂತೇಳಿ ನಿಮ್ಮಲ್ಲಿ ನಾವು ವಿನಂತಿಯನ್ನ ಮಾಡಿಕೊಡ್ತೀವಿ. ಅನೀಶ್, ವಿ4 ನ್ಯೂಸ್, ಪುತ್ತೂರು.
ಕಳೆದ 20 ವರ್ಷಗಳಿಂದ ಸಿಲ್ಕ್ ಸಾರಿ ಮತ್ತು ರೆಡಿಮೇಡ್ ಬಟ್ಟೆಗಳಲ್ಲಿ ವಿಶ್ವಾಸ ಗಳಿಸಿರುವ ಎಂಪಿಎಸ್ ಸಿಲ್ಕ್ಸ್ ನಲ್ಲಿ ಇದೀಗ ಬೃಹತ್ ಮಾನ್ಸೂನ್ ಸೇಲ್ ಪ್ರಾರಂಭ. ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉಡುಪುಗಳ ಮೇಲೆ ವಿಶೇಷ ರಿಯಾಯಿತಿ ಹಾಗೂ ಒಂದು ಕೊಂಡರೆ ಒಂದು ಉಚಿತ. ನಮ್ಮಲ್ಲಿ ಎಲ್ಲಾ ರೀತಿಯ ಮಹಿಳೆಯರ, ಪುರುಷರ ಮತ್ತು ಮಕ್ಕಳ ವಿವಿಧ ವಿನ್ಯಾಸದ ಉಡುಪುಗಳು ಲಭ್ಯವಿದೆ. ಸೂರತ್ ಸೀರೆ, ಫ್ಯಾನ್ಸಿ ಮತ್ತು ಕಾಟನ್ ಸೀರೆ, ಕಾಟನ್ ಸಿಲ್ಕ್ ಸೀರೆ, ಕಾಂಜೀವರಂ ಸಿಲ್ಕ್, ರೇಷ್ಮೆ ಸೀರೆ, ಸಾಫ್ಟ್ ಸಿಲ್ಕ್ ಸೀರೆ, ಕಾಟನ್ ಚೂಡಿ, ಬ್ರಾಂಡೆಡ್ ಲೆಗ್ಗಿಂಗ್ಸ್, ಲಾಂಗ್ ಟಾಪ್, ಕಾಟನ್ ಕುರ್ತಿ, ಕ್ಯಾಶುವಲ್ ಶರ್ಟ್, ಬ್ರಾಂಡೆಡ್ ಶರ್ಟ್, ಜೀನ್ಸ್ ಪ್ಯಾಂಟ್, ಬ್ರಾಂಡೆಡ್ ಪ್ಯಾಂಟ್ ಲಭ್ಯವಿದ್ದು ಆದಿತ್ಯವಾರವೂ ನಮ್ಮ ಮಳಿಗೆ ತೆರೆದಿರುತ್ತದೆ. ಮಾನ್ಸೂನ್ ಸೇಲ್ನ ವಿಶೇಷ ಆಫರ್ ನಿಮಗಾಗಿ. ಇಂದೇ ಭೇಟಿ ಕೊಡಿ. ಎಂಪಿ ಸಿಲ್ಕ್, ಟೌನ್ ಹಾಲ್ ಎದುರು, ಹಂಪನಕಟ್ಟೆ, ಮಂಗಳೂರು. ಮೊಬೈಲ್ 9845735620.